ತುಂಬ ಖುಷಿ ಆಯಿತು. ನಾನು ಮಾಡಿ ತಿನ್ನುವುದಕ್ಕಿಂತ ಇನ್ನೊಬ್ರು ತಿಂದ ನಂತರ ಅವರ ಮುಖದಲ್ಲಿ ಬರುವ ಒಂದು ಎಕ್ಸ್ಪ್ರೆಷನ್ ಇದೆ ಅಲ್ಲ, ಅದೇ ನಮ್ಗೆ ಸಿಕ್ಕಿದಂತಹ ದೊಡ್ಡ ಬಹುಮಾನ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಹಾಗಲ್ಲ, ಮನೆಯಲ್ಲಿ ಅಮ್ಮನವರೆಲ್ಲ ನಾವು ಅದಕ್ಕೆ ಚೂರು ಚಂದ ಆಗಿದೆ ಅಂತ ಹೇಳಿದ್ರೆ ನಾವೊಂದು ಹಾರಿ ಬಿಡ್ತೇವೆ ಆಕಾಶದಲ್ಲಿ. ಸಾರ್ಥಕ ಆಯ್ತು ಅಂತ ಹಾಗೆ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಎಲ್ಲ ನಿಮ್ಮ ನಗುವಲ್ಲೇ ಗೊತ್ತಾಗ್ತುಂಟು ನೀವು ಚೆನ್ನಾಗಿದ್ದೀರಾ ಅಂತ. ಓಕೆ, ಎಲ್ಲಿಂದ ಬರ್ತಿದ್ರೆ? ನಾನು ಉಡುಪಿಯಿಂದ ಬರ್ತಾ ಇದ್ದೀನಿ. ಉಡುಪಿಯಿಂದ ಬರ್ತಿದ್ರಲ್ಲ, ಅಲ್ಲೆಲ್ಲ ಹೇಗೆ ಮಳೆ ಎಲ್ಲ ಚೆನ್ನಾಗಿ? ಮಳೆ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಈಗ ಒಂದು ಬಿಸಿಲು ಮಳೆ ಒಂದು ಸೀಸನ್ ಸ್ಟಾರ್ಟ್ ಆಗಿದೆ, ಸೆಕೆ ತುಂಬಾ ಇದೆ, ಸೆಕೆ ಜಾಸ್ತಿ ಆಗ್ತದಲ್ಲ. ಓಕೆ, ಈ ಸೆಕೆಗೆ ನಮ್ಮ ಸುಭಿಕ್ಷೆ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಸಂಜೆ ಟೈಮಿಗೆ ಮಕ್ಕಳಿಗೆ ಕೊಡುವಂತಹ ಮಶ್ರೂಮ್ನದ್ದು ಸ್ನಾಕ್ಸ್ ಟೈಪ್, ಸ್ಕೂಲಿಂದ ಬರುವಾಗ ಮಕ್ಕಳಿಗೆ ಪಟ್ ಅಂತ ಅದನ್ನ ಪಕೋಡ ತರ ಮಾಡಿ ಕೊಡ್ಬೋದು. ಮಶ್ರೂಮ್ ಮನೆಯಿಂದ ಅಲ್ಲಿ ದಾರಿಯಿಂದ ಅಮ್ಮ ಅಂತ ಕಡಿಕೊಂಡು ಬರುವಾಗ ಇಲ್ಲಿ ಖಂಡಿತ 5 ನಿಮಿಷದಲ್ಲಿ ಆಗ್ತದೆ. ಮಶ್ರೂಮ್ ಏನ್ ಮಾಡ್ತಾ ಇದ್ದೀರಾ? ಪಕೋಡ ತರ ಮಾಡ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ರೆಸಿಪಿ ಏನಂತ ಹೇಳಿದ್ರೆ ಆಪಲ್. ಈ ಹಬ್ಬ ಹರಿದಿನಗಳಲ್ಲಿ ಆಪಲ್ ತಂದದ್ ಮನೆಯಲ್ಲಿ ಉಳ್ದಿರ್ತದೆ, ಒಮ್ಮೊಮ್ಮೆ ಮಕ್ಕಳು ತಿಂತಾರೆ ಬಿಡ್ತಾರೆ. ಹಾಗಾಗಿ ಮಕ್ಕಳಿಗೆ ಆರೋಗ್ಯಕರವಾದ ಒಂದು ಡಿಶ್ ಅನ್ನ ಕೊಡ್ಬೇಕು ಅಂತ ಆಪಲ್ ಮಸಾಲಾ ಅಂತ ಮಾಡ್ತಾ ಇದ್ದೇನೆ. ಚಪಾತಿ ಜೊತೆಗೆ ಸಖತ್ತಾಗಿರ್ತದೆ ಇದು. ಆಪಲ್ ಮಸಾಲಾ? ಹೌದು. ಓಕೆ, ಒಂದು ಆಪಲ್ ಮಸಾಲಾ ಮತ್ತು ಇನ್ನೊಂದು ಮಶ್ರೂಮ್. ಮೊದಲಿಗೆ ನಾನು ಈ ಮಶ್ರೂಮ್ ಅನ್ನ ಕ್ಲೀನ್ ಮಾಡಿ ತೊಳೆದು 4 ಭಾಗಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹೌದು, ಅದನ್ನೀಗ ನಾನು ಈ ಬೌಲಿಗೆ, ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳುವ. ಓಕೆ, ನೀವೀಗ ಕೈಯಲ್ಲೇ ಯೂಸ್ ಮಾಡ್ತಿದ್ರಲ್ಲ? ಹೌದು, ಕೈಯಲ್ಲಿ ಮಾಡಿದ್ರೆ ಒಂಚೂರು ಕರೆಕ್ಟ್ ಆಗಿ ಮಿಕ್ಸ್ ಆಗ್ತದೆ ಅಂತ ಗೊತ್ತಾಗ್ತದಲ್ಲ, ನಮಗೆ ಫೀಲ್ ಆಗ್ತದೆ ಮಸಾಲಾ ಮಿಕ್ಸ್ ಆಗುವ ರೀತಿ. ಅಂದ್ರೆ ನಾವೀಗ ಸ್ಪೂನಲ್ಲಿ ಮಾಡಿದ್ರೆ ಎಷ್ಟಾದ್ರೂ ಅದು ಮೇಲಿನ ಮೇಲೆ ಎಲ್ಲಾ ಕಡೆ ಮಸಾಲೆ ಹಿಡಿಬೇಕಾದ್ರೆ ಕೈಯಲ್ಲೇ ಮಾಡಿದ್ರೆ ಒಳ್ಳೇದಾಗ್ತದೆ. ಮಶ್ರೂಮ್ ಅಲ್ಲಿ ಬೇರೆ ಏನೆಲ್ಲ ಮಾಡ್ತೀರಿ? ಅಂದ್ರೆ ಮಶ್ರೂಮ್ ಮಸಾಲಾ ಮಾಡ್ಬೋದು, ಪೆಪ್ಪರ್ ಮಾಡ್ಬೋದು, ಡ್ರೈ ಐಟಮ್ ಪೆಪ್ಪರ್ ಅಂತ ಹೇಳಿದ್ರೆ ಈ ಸ್ಟಾರ್ಟರ್ ತರ ಮಾಡ್ಕೊಳ್ಬಹುದು. ಈಗ ಒಂದು ಟ್ರೆಂಡಿಂಗ್ ಇದೆ 3D ಕಬಾಬ್ ಅಂತ. 3D ಕಬಾಬ್ ಅಂತ ಮಾಡ್ತಾರೆ. ಏನ್ ಮೊಬೈಲ್ ಅಲ್ಲೆಲ್ಲ ಸಿಮ್ 5G ಬಂದಾಗಿದೆ, ಕಬಾಬ್ ಅಲ್ಲಿ 3D. ಮಕ್ಕಳಿಗಂತ ಏನ್ ಗೊತ್ತಾ, ಹೆಸರು ಸ್ವಲ್ಪ ಡಿಫ್ರೆಂಟ್ ಇರಬೇಕು, ಹೆಸರು ಇರಬೇಕು, ನೋಡ್ಲಿಕ್ಕೆ ಕಣ್ಣಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಷ್ಟೇ. ಈಗ 3D ಕಬಾಬ್ ಅಂತ ಹೇಳ್ತಿದ್ದಾರೆ, ಅಂದ್ರೆ ಅದೇಂತ ನೋಡುವಾಗ ಹಾಗೆ ಕಾಣ್ತದೆ. ಅದು ಕರೆಕ್ಟ್ ಅರ್ಧ ಮಾಡಿ ಈ ಪೋರ್ಷನ್ ಅಲ್ಲಿ ಏನು ಸ್ಟಫಿಂಗ್ ಮಾಡ್ತಾರೆ, ಸ್ಟಫಿಂಗ್ ಮಾಡಿ ಆಮೇಲೆ ಇದನ್ನು ಹೀಗೆ ಹಿಟ್ಟಲ್ಲಿ ಡಿಪ್ ಮಾಡಿ ಕಾಯಿಸುವಂತ. ಅದಕ್ಕೆ 3D ಕಬಾಬ್ ಅಂತ. ಏನೇನು ಹೆಸರಲ್ಲ. ಅರೋಮಾ ಬರ್ತಾ ಇದೆಯಾ? ಕಾಯುವಂತದ್ದು. ಅಂದ್ರೆ ಈಗ ಮಶ್ರೂಮ್ದು ಫ್ಲೇವರ್ ಕೂಡ ಸ್ವಲ್ಪ ಹಾಗೆ ಅಂತ ಬರ್ತದಲ್ಲ. ಹೆಚ್ಚಾಗಿ ನಾವು ಅದೇ ಚಪಾತಿಗೆ ಸೈಡ್ ಡಿಶ್, ಅನ್ನಕ್ಕೆ ಸೈಡ್ ಡಿಶ್ ಎಲ್ಲ ಮಾಡ್ಕೊಳ್ತೇವೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡುವ ಅಂತ ಹೇಳಿ. ಯಾಕಂದ್ರೆ ನಾನು ಲಾಸ್ಟ್ ವೀಕ್ ಅಲ್ಲಿ ಮನೆಯಲ್ಲಿ ಮಾಡಿದಾಗ ನನ್ನ ಮಕ್ಕಳಿಗೆ ಇಷ್ಟ ಆಯ್ತು. ಹಾಗಾಗಿ ನಮ್ಮ ಟಿವಿಯ ವೀಕ್ಷಕರ ಜೊತೆಗೆ ಈ ಒಂದು ಅದ್ಭುತವಾದ ಸಿಂಪಲ್ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ಳುವ ಅಂತ. ಹಂಗಂದ್ರೆ ಇದು ನೀವು ಫಸ್ಟ್ ಟೈಮ್ ಮಾಡಿದ್ದು ಅಂದ್ರೆ ಇಲ್ಲಿ ಮನೆಯಲ್ಲಿ ಬಿಟ್ಟು ಈ ಕಡೆ? ಹೌದೌದು, ಖಂಡಿತ. ಹೆಚ್ಚಿನವರು ಹೊಸ ಹೊಸ ರೀತಿಯ ಡಿಶ್ ಗಳನ್ನ ಮಾಡ್ಲಿಕ್ಕೆ ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಚಿರಿ ಮಳೆ ಬರುವಾಗ ಹೌದು, ಪಾರ್ಟಿ ಟೈಮ್ ಅಲ್ಲಿ ಸ್ನಾಕ್ಸ್, ಸ್ಟಾರ್ಟರ್, ಮಕ್ಕಳ ಬರ್ತ್ಡೇ ಎಲ್ಲ ಇರುವಾಗ ಆರಾಮಾಗಿ ಮಾಡ್ಕೊಳ್ಬಹುದು. ಮನೆಗೆ ಬಂದಾಗ ಅಜ್ಜಿ ಎಲ್ಲ ಬಂದಾಗ ಈ ತರ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಅಜ್ಜಿ ಅಂದ್ರೆ ಈಗ ಒಳ್ಳೇದಾಗ್ತದೆ, ಯಾಕಂದ್ರೆ ಹಲ್ಲು ಇಲ್ಲದವರಿಗೆ ಆಫ್ ಮಾಡ್ಲಿ ಕಾಯಿಸಿ ಬಿಟ್ಟೆ ಅಲ್ಲ. ಹಾಗಾದ್ರೆ ಇನ್ನು ಸರ್ವ್ ಮಾಡುವ ಟೈಮ್ ಅಲ್ಲ. ಇವಾಗ ಆಪಲ್ ಅಲ್ಲಿ ಏನೋ ಒಂದು ಮಾಡ್ತಾರೆ ಅಂತ ಹೇಳಿದ್ರು. ಆಪಲ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರು? ಆಪಲ್ ಮಸಾಲಾ. ಆಪಲ್ ಮಸಾಲಾ ಆಪಲ್ ಹೇಗೆ ತಿನ್ಲಿಕ್ಕೆ ಚಂದ, ಅದನ್ನು ಮಸಾಲ ಹಾಕಿ ತಿಂದ್ರೆ ಇನ್ನು ಗಮ್ಮತ್ ಇರ್ಬೋದಲ್ಲ. ಏನ್ ಮಾಡ್ತಿದ್ರು ಫಸ್ಟಿಗೆ? ಅದಕ್ಕೆ ಮೊದಲಿಗೆ ಒಂದು ಪ್ಯಾನ್ ಕೊಡ್ತೀರಾ? ಓಕೆ, ಅದಕ್ಕೆ ಅಂದ್ರೆ ಟೊಮ್ಯಾಟೊ ಅನ್ನ ಮತ್ತೆ ಈ ಮೆಲನ್ ಸೀಡ್ ಮತ್ತೆ ಗೋಡಂಬಿ ಇದೆ ಅಲ್ಲ, ಅದನ್ನ ಸ್ವಲ್ಪ ಹುರ್ಕೊಳ್ಬೇಕು. ಹೌದು. ಹಾಗಾದ್ರೆ ಈಗ ಆಪಲ್ ಅನ್ನ ಆಪಲ್ ಅನ್ನ ಕಟ್ ಮಾಡುವ. ಕಟ್ ಮಾಡಿ ಮಾತ್ರ ನನಗೊಂದು ಬೌಲ್ ಕೊಟ್ರೆ ಒಳ್ಳೇದಿತ್ತು. ನೀವು ಒಂಚೂರು ಬೌಲಿಗೆ ಉಪ್ಪು ನೀರನ್ನ ಹಾಕಿ ಅದರೊಳಗೆ ಡಿಪ್ ಮಾಡಿಟ್ರೆ ಆಪಲ್ ಕಪ್ಪಾಗೋದಿಲ್ಲ. ಅಂದ್ರೆ ಈಗ ಉಪ್ಪು ನೀರಿಗೆ ಆಪಲ್ ಅನ್ನ ಹಾಕಿ ಸ್ವಲ್ಪ ಲೈಟ್ ಸಾಲ್ಟ್ ಹಾಕಬೇಕು ನೀರಿಗೆ. ಸ್ನಾಕ್ಸ್ ಟೈಮಿಗೆ ಮಕ್ಕಳಿಗೆ ಆಕ್ಚುಲಿ ಹಾಕೊಡುವಾಗ ತಾಯಿ ಅಂದ್ರೆ ಅದು ಕಂಪ್ಲೇಂಟ್ ಇರ್ತದೆ, ಅದು ಮಧ್ಯಾಹ್ನದ ಟೈಮಿಗೆ ಕಪ್ಪಾಗ್ತದೆ ಮಗ, ಬೇಡ ನೀನು ಮನೆಯಲ್ಲೇ ತಿಂದು ಹೋಗು ಅಂತ ಹೇಳ್ತಾರೆ. ಅಂತ ತಾಯಂದ್ರಿಗೆ ಒಂದು ಟಿಪ್ಸ್ ಇದು. ಜಸ್ಟ್ ಡಿಪ್ ಮಾಡಿ ತೆಗ್ದ್ರೆ ಆಯ್ತು, ಅದರಲ್ಲಿ ಏನು ನೆನ್ಸಿ ಇಡ್ಬೇಕಂತನೂ ಇಲ್ಲ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದೆ, ಸ್ವಲ್ಪ ದೊಡ್ಡ ಸ್ಲೈಸ್ ಅನ್ನು ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ನಮಗೆ ಹೇಗೆ ಬೇಕು ನಮ್ಮ ರುಚಿಗೆ ಅನುಸಾರವಾಗಿ. ಗ್ರೇವಿಗೆ ಹೌದು ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ.
ಕೆಲವರೆಲ್ಲ ಕೆಚಪ್ಪು ಹಾಂ ಆ ಥರದನ್ನೆಲ್ಲ ಹಾಕ್ತಾರೆ. ಅದರ ಬದಲಿಗೆ ಹೀಗೆ ಮಾಡಿ ಹಾಕೊಂಡ್ರೆ ಚೆನ್ನಾಗಿರ್ತದೆ ಅಂತ. ಗೋಡಂಬಿ ಎಲ್ಲ ಹಾಕಿದ ಕಾರಣ ಸ್ವಲ್ಪ ಮಂದ ಬರುತ್ತಲ್ಲ. ಸ್ವೀಟ್ಸ್ ಚೆನ್ನಾಗಿ ಬರ್ತದೆ, ಲೈಟ್ ಸ್ವೀಟ್ ಬರ್ತದೆ ಗ್ರೇವಿ ಹೌದು ಹೌದು ಗೋಡಂಬಿ ಹಾಕಿದ್ರಿಂದ. ಹೌದು ಪಂಜಾಬಿ ಡಿಶ್ ಥರ. ಓಕೆ, ಪಂಜಾಬಿ ಡಿಶ್ ಥರ ಬರುತ್ತಲ್ಲ. ಓಕೆ, ನೋಡುವ. ನಾವೇನು ಡಿಪ್ ಮಾಡಿ ನೋಡಿ, ಕಲರ್ ನೋಡಿ ಹೇಗಿದೆ, ಸೇಮ್ ಅದೇ ಥರ ಇದೆ ಅಲ್ಲ. ಹೌದು ನೀರನ್ನು ಹಾಕೊಳ್ಳೋದಿಲ್ಲ, ಜಸ್ಟ್ ಆ್ಯಪಲ್ ಅನ್ನು ಮಾತ್ರ ನಾನು ಹೌದು ಸಪ್ರೇಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೇನೆ. ಸೇಮ್. ಹಾಗಾದ್ರೆ ಈ ಉಪ್ಪಿನಕಾಯಿಗೆಲ್ಲ ಉಪ್ಪಲ್ಲಿ ಪ್ರಿಸರ್ವೇಟಿವ್ ತರ ಯೂಸ್ ಮಾಡ್ತಾರೆ. ಹೌದು, ಮಾವಿನಕಾಯಿ ಹಾಕಿರೋದು ಅದಕ್ಕೆ ಅಂತಲ್ಲ, ಹಾಳಾಗಬಾರ್ದು ಅನ್ನೋ ಕಾರಣದಿಂದ 1 ವರ್ಷ ಬೇಕಾದ್ರೆ ಇಡ್ತಾರೆ. ಓಕೆ ಮ್ಯಾಮ್, ನೀವು ಇದು ಅಡಿಗೆ ಮಾಡೋದು ಬಿಟ್ಟು ಬೇರೆ ಏನಾದರೂ ಹವ್ಯಾಸಗಳೇನಾದರೂ? ನನ್ನದು ಯೂಟ್ಯೂಬ್ ಚಾನಲ್ ಇದೆ. ಹೌದಾ? ಮೋಟಿವೇಶನಲ್ ಸ್ಪೀಕರ್. ಹೌದಾ? ಹಾಗಾದ್ರೆ ಈಗ ಹಲವಾರು ಸಾಮಾಜಿಕ ಕ್ಷೇತ್ರಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಹೌದಾ? ಅಂದ್ರೆ ಏನು ಮಾಡ್ತಿದ್ರು? ಅಂದ್ರೆ ಸ್ತ್ರೀ ಶಕ್ತಿ ಆ ಥರ ಏನಾದರೂ ಉಂಟಾ? ಇಲ್ಲ, ನಾನು ಸ್ವಲ್ಪ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದೇನೆ. ಆಮೇಲೆ ಸೋಷಿಯಲ್ ಸರ್ವಿಸ್ ಅಂತ ಹೇಳ್ಬೋದು, ಆ ತರ ಕೆಲವೊಂದು. ಹೌದು. ಏನ್ ಆಗ್ತಿದ್ರು ಅದರಲ್ಲೆಲ್ಲ? ನಾನು ಮೋಟಿವೇಶನ್ ಕಡೆ ಅಡುಗೆ ಮೋಟಿವೇಶನಲ್ಲೂ ಇದೆ. ಯಾವಾಗಲೂ ಒಮ್ಮೆ ಹೆಲ್ತ್ ಟಿಪ್ಸ್ ಕೊಡ್ತೇನೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಏನು ರೆಸಿಪೀಸ್ ಇದೆ ಅಥವಾ ಹೋಮ್ ರೆಮಿಡೀಸ್ ಇದೆ, ಅದನ್ನೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತೇನೆ. ಓಕೆ, ಹಾಗಾದ್ರೆ ವೀಕ್ಷಕರು ಕೂಡ ನೋಡಬಹುದು. ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಹೇಗೆ? ಇದು ಬಲ್ಲಾಲ್ಸ್ ಕ್ಯಾಬೂಸ್ ಅಂತ. ಬಲ್ಲಾಲ್ಸ್ ಕ್ಯಾಬ್. ಕ್ಯಾಬೂಸ್, CABOOS. ಓಕೆ, ಆ ಚಾನಲ್ಗೆ ಹೋದ್ರೆ ಮೋಟಿವೇಶನ್ ಎಲ್ಲ ಸಿಗುತ್ತೆ. ಆಮೇಲೆ ಕೆಲವು ಅಡುಗೆಗಳು, ಅದೆಲ್ಲ ಬಿಸಿ ಬಿಸಿ ಆಪಲ್ ಮಸಾಲಾ ಚಪಾತಿ ಜೊತೆಗೆ ಸವಿಲಿಕ್ಕೆ ಸಿದ್ಧ ಆಗಿದೆ. ನಾನು ಕೂಡ ತಿನ್ನಲು ರೆಡಿ ಆಗಿದ್ದೇನೆ. ಸಾಕಾಗಿದೆ ಅಂತ. ಆದ್ರೆ ಈಗ ನಾರ್ಮಲ್ ಆಗಿ ನಾವು ಚಪಾತಿ ದೋಸೆ ಎಲ್ಲ ಗಸಿ ಅದು ಇದೆಲ್ಲ ತಿಂತೇವೆ. ಆದ್ರೆ ಈ ತರ ಆಪಲ್ ಮಸಾಲಾ ಹಾಕಿ ತಿಂದ್ರೆ ಇನ್ನೂ ಗಮ್ಮತ್ ಇರುತ್ತೆ. 2 ಚಪಾತಿ ತಿನ್ನುವಲ್ಲಿ 4 ಚಪಾತಿ ತಿಂತೀರ. ಹೊಸ ಡಿಶ್ ಕೂಡ ವೀಕ್ಷಕರಿಗೆ ಕೂಡ ಹೇಗೆ ಅನ್ನಿಸ್ತು ಮ್ಯಾಮ್ 2 ಅಡಿಗೆ ಮಾಡಿ? ತುಂಬಾ ಖುಷಿ ಆಯ್ತು. ನಾನು ಮಾಡಿ ತಿನ್ನುವುದಕ್ಕಿಂತ ಇನ್ನೊಬ್ರು ತಿಂದ ನಂತರ ಅವರ ಮುಖದಲ್ಲಿ ಬರುವ ಒಂದು ಎಕ್ಸ್ಪ್ರೆಷನ್ ಇದೆ ಅಲ್ಲ, ಅದೇ ನಮ್ಗೆ ಸಿಕ್ಕಿದಂತಹ ದೊಡ್ಡ ಬಹುಮಾನ ಅಂತ ಹೇಳ್ಬೋದು. ಅಡಿಗೆ ಅಂತ ಹೇಳಿದ್ರೆ ಹಾಗಲ್ಲ, ಮನೆಯಲ್ಲಿ ಅಮ್ಮನವರೆಲ್ಲ ಅಡಿಗೆ ಮಾಡಿದ್ರೆ ಅದು ನಾವು ಅದಕ್ಕೆ ಚೂರು ಚಂದ ಆಗಿದೆ ಅಂತ ಹೇಳಿದ್ರೆ ನಾವೊಂದು ಹಾರಿ ಬಿಡ್ತೇವೆ ಆಕಾಶದಲ್ಲಿ. ಸಾರ್ಥಕ ಆಯ್ತು ಅಂತ ಹಾಗೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.